ಹಾಯ್ ಹೆಲೋ ನಮಸ್ಕಾರ ಮಾತೆರೆಗ್ಲ ಯಾನು ದಿವ್ಯಾ ಹರಿಪ್ರಸಾದ್ ಏನಿದಾದ ಗೊತ್ತುಂಡೆ ಯಾನು ಬ್ಯಾಂಗ್ಳೂರು ಉಳ್ಳೆ ಅಂಚಾದ ಒಂಜಿ ಲಾಗ್ ಮಂತುಲ್ಲ ದಾದ ಪಂಡ ನೈಲಾರ್ಟ್ ಕಲ್ಪರೆ ಇಂಚಿ ಬೈದೆ ಸೊ ಅಲ್ಪದ ಇನಿ ಲಾಸ್ಟ್ ಡೇ ಸರ್ಟಿಫಿಕೇಷನ್ ಡೇ ಅಂಚ ನಿಕ್ಲೆಗ್ಲ ಒಂಜಿ ತೂಪಾಗ ಪಂದ್ ಒಂಜಿ ಎಲ್ಲ ವ್ಲಾಗ್ ಮಂತೊಂದುಲ್ಲೆ ತೂಲೆ ಎಂಚ ಆಪುಂಡು ಪನ್ಲೆ ಮುಲ್ಪ ಮೆಹಂದಿ ದೀವೊಂದುಲ್ಲೆರ್ ಬಿಂದು ಪಂದ್ ಮೈಸೂರ್ದಾರ್ ಬಾರಿ ಪೊರ್ಲುಡು ಬಾರಿ ಬೇಗಡ್ ಮೆಹಂದಿ ದೀವೊಂದುಲ್ಲೆರ್ ತೂಲೆ ಮೇರೆ ಎಂಕ್ಲೆಗ್ ನೈಲಾರ್ಟ್ ಕಲ್ಪವನ ಮೇಡಮ್ ಸೊ ಆರ್ಲ ಮೆಹಂದಿ ದೀವೊಂದುಲ್ಲೆರ್ ಅಂಚ ಅರಡ ಯಾನ್ ಚೂರು ಪಾತೆರೊಂದು ಜೋಕ್ಸ್ ಮಂತೊಂದಿತ್ತೆ ಅಂಚ ತೂಲೆ ದಾದ ಪಾತೆರೊಂದುಲ್ಲೆ ಅಂದ್ ಆ್ಯಕ್ಚುಲಿ ದಿವ್ಯಾ ಕ್ವಿಕ್ಕಾಗಿ ಲರ್ನ್ ಮಾಡ್ತಾರೆ. ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ವರ್ಕ್ ಮಾಡಿದ್ರು. ಮಂಡೆ ಬಿಸಿ ಮಾಡಿ ಇದನ್ನು ಮಂಡೆ ಬಿಸಿ ಜಾಸ್ತಿ ಮಾಡಿಕೊಂಡ್ರು ನೆನ್ನೆ. ಆ್ಯಕ್ಚುಲಿ ದಿವ್ಯಾ ತುಂಬ ಕ್ವಿಕ್ ಲರ್ನರ್ ಅವರು, ಚೆನ್ನಾಗಿ ಮಾಡ್ತಾರೆ ನೇಲ್ ಆರ್ಟ್ನ. ನಮ್ಮ ಮಂಗಳೂರವರೆಲ್ಲ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ನೆಕ್ಸ್ಟ್ ನೇಲ್ ಆರ್ಟ್ಗಂತ. ಅಂದರೆ ಅವ್ರು ಬೆಂಗಳೂರಿಂದ ಕಲ್ತ್ಕೊಂಡು ಬರ್ತಾ ಇದ್ದಾರಲ್ಲ ಮಂಗಳೂರಿಗೆ, ಅದಕ್ಕೇನೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅವ್ರ ಚಾನಲ್ನ, ಆಯಿತಾ? ಹಾಯ್. ಬಿಂದು ಮೈಸೂರವರು, ಅವರು ಮೆಹಂದಿ ಆರ್ಟಿಸ್ಟ್, ಆಯಿತಾ? ನೇಲ್ ಆರ್ಟ್ ಕಲಿಯೋಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಎವ್ರಿ ಡೇ ಟ್ರಾವೆಲ್ ಮಾಡ್ತಾರೆ ಅವರು. ಮೆಹಂದಿ ನೋಡಿ ಏನು ಸಖತ್ತಾಗಿ ಹಾಕ್ತಾರೆ. ನಮ್ಮ ಸ್ಟೂಡೆಂಟ್ಗೆಲ್ಲ ಹಾಕಿದ್ದಾರೆ ಗ್ರ್ಯಾಜುಯೇಷನ್ ಡೇಗೆ, ನನಗೂ ಆಗ್ತಾ ಇದ್ದಾರೆ. ಮಚ್ ಈ 6 ಮೆಂಬರ್ಸ್ ಏನು ನನ್ನ ಫಸ್ಟ್ ಬ್ಯಾಚಿಗೆ ಜಾಯ್ನ್ ಆದ್ರಿ. ತುಂಬ ಖುಷಿಯಾಗಿತ್ತು. ಮತ್ತು ಎಷ್ಟು ಬೇಗ ಜರ್ನಿ ಅವರು ಲಾಸ್ಟ್ ವೀಕೆ ಸ್ಟಾರ್ಟ್ ಮಾಡಿದ್ದು, 10 ಡೇಸ್ ಬೇಗ ಕಂಪ್ಲೀಟ್ ಆಗೋಯ್ತು. ಮತ್ತು ಫಸ್ಟ್ ಬ್ಯಾಚ್ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಲೈಕ್ ಬೇರೆ ಅಕಾಡೆಮಿಗೆ ನಾನು 1 ಡೇ ವರ್ಕ್ಶಾಪ್ಗೆ ಹೋದ್ರೇ ಫುಲ್ ಕೊಟ್ಲೆ, 1 ಡೇ ಅದು ಇದು. ಶಾಲಿನಿ, ದಿವ್ಯಾ, ಬಿಂದು, ಥ್ಯಾಂಕ್ ಯು ಸೋ ಮಚ್, ಇಷ್ಟೇ ಹೇಳ್ಬೋದು. ಅಂದರೆ ಫಸ್ಟ್ ಬ್ಯಾಚ್ ನಾನು ಆಲ್ರೆಡಿ ಹೇಳಿದ್ದೀನಿ, ಎಷ್ಟು ಬ್ಯಾಚ್ ಮಾಡಿದ್ರು ಫಸ್ಟ್ ಬ್ಯಾಚ್ ಯಾವತ್ತೂ ತುಂಬ ಹಾರ್ಟ್ ಟಚಿಂಗ್ ಇರ್ತೀರ ನೀವು, ಯಾವಾಗೂ ನಾನು ಮರೆಯೋದಿಲ್ಲ. ಖುಷಿ ಕೊಟ್ಟಿದೆ ನೀವು ಈ ಬ್ಯಾಚ್. NCS Tamil BGM. NCS Tamil BGM. All the best. ಎಸ್ ಸರ್ಟಿಫಿಕೇಷನ್ ತಿಕ್ಕಂಡು ನೆಕ್ ಕಾರಣ ಕರ್ತೀರಿ ಏರ್ಪಂಡ ಎನ್ನ ಕಂಡನಿ ಅರಿಗೆ ಮಸ್ತ್ ಥ್ಯಾಂಕ್ ಯು ಪನೊಂದು. ಅಂಚೆನೆ ಕಲ್ಪಾಯನ ಅಂಚಿನ ಮೇಡಮು ಇಲ್ಲ ಮಸ್ತ್ ಥ್ಯಾಂಕ್ ಯು ಪನೊಂದು. ಲಾಗ್ ಜಾಸ್ತಿ ಮಲ್ಪರ ಆಯ್ಜಿ ಆಯ್ನಾತ್ ಮಲ್ತೆ ಲೈಕ್ ಆಂಡ ಕಮೆಂಟ್ ಮನ್ಪ್ಲೆ ಅಂಚೆನೆ ಸಬ್ಸ್ಕ್ರೈಬ್ ಮನ್ಪ್ಲೆ ಪನೊಂದು. ಇಡೆಗೆ ವಿಡಿಯೋ ಏನು ಮಾಡ್ತದಲ್ಲ. ಟಾಟಾ, ಬೈ ಬಾಯ್.